ಗರಿ ಗರಿ ಆಗಿರುವಂಥ ಕ್ರಿಸ್ಪಿ ಆಗಿರುವಂಥ ತೆಳ್ಳಗಿನ ಅಕ್ಕಿ ರೊಟ್ಟಿಯನ್ನು ತೆಳ್ಳಗಿನ ದೋಸೆ ಥರದ ಹಿಟ್ಟಿಂದ ಹೇಗೆ ಮಾಡೋದು ಅನ್ನೋದು ಗೊತ್ತಾಗಬೇಕಾ? ಹಾಗೆಯೇ ಈ ರೊಟ್ಟಿಗೆ ಸಖತ್ತಾಗಿರುವಂಥ ಒಂದು ಕೆಂಪು ಚಟ್ನಿ ಕೂಡ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ತೆಳ್ಳಗಿನ ಹಿಟ್ಟಿಂದ ಅಕ್ಕಿ ರೊಟ್ಟಿಯನ್ನು ಮಾಡಲಿಕ್ಕೆ ನಾನು 2 ಗ್ಲಾಸಷ್ಟು ದೋಸೆ ರೈಸನ್ನು, ಅಥವಾ ನೀವು ಇಡ್ಲಿ ರೈಸ್ ಬೇಕಾದ್ರೂ ತೊಗೋಬೋದು, ತೊಂದರೆ ಇಲ್ಲ. ಇದನ್ನ ಒಂದು 6 ಗಂಟೆ ಮುಂಚೆ ಅಥವಾ ಬೆಳಗ್ಗೆ ಮಾಡೋದಿದ್ದರೆ ನೀವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡುವಾಗ ನೀಟಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಇವಾಗ ನಾವು ಎಷ್ಟು ರೈಸ್ ತಗೊಂಡಿದ್ದೀವೋ ಅದರ ಅರ್ಧದಷ್ಟು ನೀರು ಹಾಕಬೇಕು. ನಾನು 2 ಗ್ಲಾಸ್ ರೈಸಿಗೆ 1 ಗ್ಲಾಸಷ್ಟು ನೀರು, ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನ ತುಂಬಾ ನೈಸಾಗಿ ನೀವು ಗ್ರೈಂಡ್ ಮಾಡಬೇಕು. ಈ ಥರ ಹದಕ್ಕೆ ಬರಬೇಕು. ಒಂದ್ಸರಿ ರುಬ್ಬಿ ಆದ ನಂತರ ನೀವು ಮತ್ತೆ ನೀರು ಹಾಕೋಬೇಡಿ. ನೋಡಿ, ಈ ಕನ್ಸಿಸ್ಟೆನ್ಸಿ ದೋಸೆ ಥರ ತುಂಬ ತೆಳ್ಳಗೆ ಅಲ್ಲ, ತುಂಬ ಗಟ್ಟಿ ಅಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ವ, ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕು. ನೀರು ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕಬ್ಬಿಣದ ರೊಟ್ಟಿ ಮಾಡುವಂತಹ ತವನ ನೀಟಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಷ್ಟೇ ನಾವು ಎಣ್ಣೆ ಸವರಬೇಕು, ಜಾಸ್ತಿ ಸವರಬಾರ್ದು. ಅದಾದ ನಂತರ 1 ಸೌಟಷ್ಟು ಈ ತೆಳ್ಳಗಿನ ಹಿಟ್ಟನ್ನು ಹಾಕಿ ನೋಡಿ, ಸೌಟಿಂದ ಈ ಥರ ತೆಳ್ಳಗೆ ಬಿಡಿಸ್ಕೋಬೇಕು. ನೋಡಿದ್ರಲ್ವಾ, ಈ ಥರ ಪರ್ಫೆಕ್ಟಾಗಿ ಬಿಡಿಸಿ ಆದ ನಂತರ ಇದಕ್ಕೆ ಬೇಕಾದರೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಚೂರು ಎಣ್ಣೆನ ಮೇಲಿಂದ ಸ್ಪ್ರಿಂಕಲ್ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ಒಂದು ಸೈಡ್ ಬೇಯಲಿಕ್ಕೆ ಬಿಡೋಣ. ಒಂದು ಸ್ವಲ್ಪ ಹೊತ್ತು ಮೇಲೆ ಒಂದು ಸೈಡ್ ಕಾದಾದ ನಂತರ ನೋಡಿ, ನೀಟಾಗಿ ಏಳ್ಸೋಕ್ಕೂ ಬರುತ್ತೆ ಇದು. ಇದನ್ನ ಮಗುಚಿ ಹಾಕಿ ಮತ್ತೊಂದು ಸೈಡ್ ನಾವು ನೀಟಾಗಿ ಕಾಯಿಸಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸಬೇಕು. ರೊಟ್ಟಿ ಎಷ್ಟು ಕಾಯುತ್ತೆ ಅಷ್ಟು ಕ್ರಿಸ್ಪಿಯಾಗಿ, ಅಷ್ಟು ಗರಿ ಗರಿಯಾಗಿ ಬರುತ್ತೆ. ನೋಡಿ, ಇದು ತೆಳ್ಳಗಿನ ಹಿಟ್ಟಿಂದ ಮಾಡಿರುವಂಥ ಅಕ್ಕಿ ರೊಟ್ಟಿ. ಯೂಶ್ವಲ್ ಆಗಿ ಮಂಗಳೂರು ಕಡೆ ಪತ್ತವನ ರೊಟ್ಟಿ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಕಬ್ಬಿಣದ ಕಾವಳಿಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ. 2 ಕಡೆ ನೀಟಾಗಿ ಕಾಯಿಸ್ಕೊಂಡಾದ ನಂತರ ಇದನ್ನ ತೆಗೆದು ಬಿಡಿ. ನಿಮಗೆ ನಾನು ನೋಡಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದು ನೋಡಿ, ಕರ ಅಂತ ಅಂತಿದೆ. ಸಖತ್ ಫಸ್ಟ್ ಕ್ಲಾಸ್ ಆಗಿ ತೆಳ್ಳಗೆ ಕೂಡ ಇದೆ. ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿದೆ. ಈ ಅಕ್ಕಿ ರೊಟ್ಟಿ ಸಖತ್ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸೂಪರ್ ಆಗಿರುವಂಥ ಚಟ್ನಿನ ಮಾಡೋಣ. ಸ್ಟವ್ ಮೇಲೆ ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ 1 ಕಟ್ ಮಾಡಿರುವಂಥ ಈರುಳ್ಳಿ, 4-5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿ ಲೀವ್ಸು, 5 ಬ್ಯಾಡಗಿ ಮೆಣಸು, ಕೆಂಪು ಮೆಣಸು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀಟಾಗಿದು ಬಾಡಬೇಕು. ತುಂಬ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು, ಸ್ವಲ್ಪ ಬಾಡಿದರೆ ಸಾಕು. ಅದಕ್ಕೆ 1 ಕಪ್ಪಷ್ಟು ಅಥವಾ 1 ಹಿಡಿ, ನಿಮಗೆ ಎಷ್ಟು ಕೋಕೋನಟ್ ಕಾಯಿ ತುರಿ ಬೇಕು ಅಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಕಾಯಿ ತುರಿ ಕೂಡ ಒಂದು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಆದ ನಂತರ, ತಣ್ಣಗಾದ ನಂತರ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ ಇದೆಲ್ಲದನ್ನು ಒಟ್ಟಿಗೆ. ಅದಾದ ನಂತರ ಒಂದು ಸ್ವಲ್ಪ ನಾನು ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಚಿಟಿಕೆಯಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಳ್ಳಿ. ಸಕ್ಕರೆ ಹಾಕೋದು ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಸೂಪರ್ ಆಗಿರುವಂತಹ ಕೆಂಪು ಚಟ್ನಿ ರೆಡಿ ಆಗಿದೆ. ಕೆಂಪು ಚಟ್ನಿ ಇಷ್ಟೇ ಗಟ್ಟಿ ಇರಬೇಕು, ತೆಳ್ಳಾಗಿರಬಾರ್ದು. ಈ ಕೆಂಪು ಚಟ್ನಿ ಜೊತೆ ಈ ರೊಟ್ಟಿನ ಮುರಿದ್ಕೊಂಡಿದೆಯಲ್ವ, ಅದು ಬಿಟ್ಟು ತಿನ್ನೋದ್ರ ಮಜನೇ ಬೇರೆ. ಒಂದ್ಸರಿ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರ. ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು. ಯೂಶ್ವಲ್ ಆಗಿ ನಾವು ರೊಟ್ಟಿ ಮಾಡುವಾಗ ಅಕ್ಕಿ ಹಿಟ್ಟನ್ನು ಕಲಿಸ್ಬಿಟ್ಟು ಅದನ್ನ ತಟ್ಟಿಬಿಟ್ಟು ಮತ್ತೆ ತವಗಾಕಿ ಕಾಯಿಸೋದು ತುಂಬ ತಲೆನೋವಿನ ಕೆಲಸ, ಕಟ್ಟಾಗಿ ಹೋಗುತ್ತೆ. ಇದಾದರೆ ತುಂಬ ಸುಲಭ. ಅಕ್ಕಿನ ನೆನೆಸ್ಬಿಟ್ಟು ರುಬ್ಕೊಂಡು ತವದಲ್ಲಿ ದೋಸೆ ಥರ ಹಾಕಿಬಿಟ್ಟು ನೀಟಾಗಿ ಅಕ್ಕಿ ರೊಟ್ಟಿನ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.